ಮಂಗಳೂರಿನ ವಾಮಂಜೂರಿನಲ್ಲಿರುವ ಸೈಂಟ್ ರೆಮಂಡ್ ಶಿಕ್ಷಣ ಸಂಸ್ಥೆಗಳ ಪದವಿ ಕಾಲೇಜಿನಲ್ಲಿ ಇಂದು ಬೆಳಗ್ಗೆ ಹಿಜಾಬ್ ವಿವಾದ ಸ್ಫೋಟಗೊಂಡಿದೆ. ಹೈಕೋರ್ಟ್ ಹಿಜಾಬ್ ಕುರಿತಂತೆ ತೀರ್ಪು ನೀಡಿದ ಬಳಿಕವೂ ಮತ್ತೆ ಕಾಲೇಜಿನಲ್ಲಿ ಹಿಜಾಬ್ ವಿವಾದ ಎದ್ದಿರುವುದು ಆತಂಕಕ್ಕೆ ಕಾರಣವಾಗಿದೆ. ನಗರದ ಹೊರವಲಯದಲ್ಲಿರುವಂತಹ ವಾಮಂಜೂರಿನ ಸೈಂಟ್ ರೆಮಂಡ್ಸ್ ಕಾಲೇಜಿನಲ್ಲಿ ಈ ವಿವಾದ ಹುಟ್ಟುಕೊಂಡಿದ್ದು, ಎಕನಾಮಿಕ್ಸ್ 3ನೇ ಪರೀಕ್ಷೆ ಬರೆಯಲು ಇಂದು ಕಾಲೇಜಿಗೆ ಬಂದಂತಹ ವಿದ್ಯಾರ್ಥಿಗಳಿಗೆ ಪ್ರಾಂಶುಪಾಲರು ಪರೀಕ್ಷೆಗೆ ಬರೆಯಲು ಅವಕಾಶವನ್ನು ನೀಡದೆ ನಿರಾಕರಣೆ ಮಾಡಿದ್ದಾರೆ ಎಂದು ವಿದ್ಯಾರ್ಥಿಗಳು ಶಿಕ್ಷಣ ಸಂಸ್ಥೆಯ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ. ಕಾಲೇಜಿನ ಪ್ರಾಂಶುಪಾಲರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಹಿಜಾಬ್ದಾರಿ ವಿದ್ಯಾರ್ಥಿನಿಯರು, ಇದುವರೆಗೆ ನಾವು ಎಲ್ಲಾ ಪರೀಕ್ಷೆಗಳಲ್ಲೂ ಹಿಜಾಬ್ ಧರಿಸಿ ಪರೀಕ್ಷೆಯನ್ನ ಬರೆದಿದ್ದೇವೆ, ಆದರೆ ಏಕಾಏಕಿ ನಮ್ಮನ್ನ ಪರೀಕ್ಷೆ ಬರೆಯಲು ಇಂದು ಅವಕಾಶವನ್ನ ನೀಡಿಲ್ಲ, ನಮಗೆ ಎಲ್ಲ ಸೌಲಭ್ಯ ನೀಡ್ತೇವೆ ಎಂದು ನಮ್ಮ ಪ್ರವೇಶದ ಸಂದರ್ಭದಲ್ಲಿ ಹೇಳಿದ ಪ್ರಾಂಶುಪಾಲರು ಈಗ ನಮ್ಮನ್ನ ಮಾಸ್ಕ್ ಮತ್ತು ಸ್ಕಾರ್ಫ್ ಹಾಕಿ ಟೆರರಿಸ್ಟ್ ತರ ಕಾಣ್ತಾ ಇದ್ದೇವೆ ಎಂದು ಆರೋಪವನ್ನ ಮಾಡಿದ್ದಾರೆ. ಕಾಲೇಜಿನ ಪ್ರಾಂಶುಪಾಲರು ಸಹಿತ ಶಿಕ್ಷಕಿ ಕೂಡ ನಮ್ಮನ್ನ ನಿಂದನೆ ಮಾಡಿದ್ದಾರೆ. ನಮ್ಮನ್ನ ತಾರತಮ್ಯ ಭಾವನೆಯಿಂದ ನೋಡ್ಲಾಗ್ತಾ ಇದೆ, ಇದನ್ನ ನಾವು ಸಹಿಸಲ್ಲ. ಶಿಕ್ಷಣ ಸಂಸ್ಥೆಯ ನೀತಿಯ ವಿರುದ್ಧ ವಿದ್ಯಾರ್ಥಿನಿಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇಂದು ಪರೀಕ್ಷೆ ಬರೆಯದೆ 26 ವಿದ್ಯಾರ್ಥಿಗಳು ಹಾಗೂ 18 ವಿದ್ಯಾರ್ಥಿನಿಯರು ಪರೀಕ್ಷೆ ಬರೆಯದೆ ಮನೆಗೆ ವಾಪಸ್ಸಾಗಿದ್ದಾರೆ. ಕಾಲೇಜಿಗೆ ಆಗಮಿಸಿದ ವಿದ್ಯಾರ್ಥಿಗಳ ಪೋಷಕರು ಪ್ರಾಂಶುಪಾಲರ ಜೊತೆ ಮಾತುಕತೆಯನ್ನ ನಡೆಸಿದ್ರು. ಇನ್ನು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕಂಕನಾಡಿ ಗ್ರಾಮಾಂತರ ಠಾಣೆಯ ಪೊಲೀಸರು ಬಿಗಿ ಬಂದೋಬಸ್ತ್ ಅನ್ನ ಏರ್ಪಡಿಸಿದ್ರು. ಇಷ್ಟರವರೆಗೆ ನಾವು ಯಾವ ಎಕ್ಸಾಮ್ ಆಗಿದೆ ಆ ಎಕ್ಸಾಮ್ ಅಲ್ಲಿ ಎಲ್ಲದರಲ್ಲೂ ನಾವು ಹಿಜಾಬ್ ಹಾಕಿ ಕೂತ್ಕೊಂಡಿದ್ದೀವಿ. ಈಗ ಇವತ್ತು ಬೇರೆನೆ, ಮೊನ್ನೆ ಫ್ರೈಡೆ ಎಕ್ಸಾಮ್ ಆದಾಗ ಕೂಡ ಹಿಜಾಬ್ ಹಾಕೋರು ಒಳಗೆ ಬರ್ಲಿಕ್ಕಿಲ್ಲ. ಆಮೇಲೆ ಒಳಗೆ ಹೋದ್ಮೇಲೆ ನೀವು ಟೆರರಿಸ್ಟ್ಗಳು ಹಿಜಾಬ್ ಮತ್ತೆ ಮಾಸ್ಕ್ ಹಾಕಿ ಕೂತಿದ್ದೀರಾ, ಕಾಣದ್ ನೋಡಿ ಟೆರರಿಸ್ಟ್ಗಳು, ಪ್ರಾಣಿಗಳು, ಇದೆಲ್ಲ ಬೇಡವಾದ ಮಾತಾಡೋದು. ಪ್ರಾಣಿಗಳು ಅಂತ ಹೇಳ್ತಿದ್ರು. ನಾವು ಅಡ್ಮಿಷನ್ ಮಾಡುವಾಗ ಕೇಳಿಯೇ ಬಂದದ್ದು, ನಮಗೆ ಫೆಸಿಲಿಟೀಸ್ ಬೇಕು, ನಮಾಜ್ ಮಾಡ್ಲಿಕ್ಕೆ ಮತ್ತು ಸ್ಕಾರ್ಫ್ ಆಗ್ಲಿಕ್ಕೆ ಎಲ್ಲ ಫೆಸಿಲಿಟೀಸ್ ಬೇಕು ಅಂತ ಕೇಳಿದ್ದೇವೆ. ಆಗ ಎಲ್ಲರೂ ಹೇಳಿದ್ದಾರೆ ಫೆಸಿಲಿಟೀಸ್ ಉಂಟು ಅಂತ. ನಮ್ಮ ಪ್ರಿನ್ಸಿಪಲ್ ಅನಿತಾ ಲಿಡಿಯಾ ಅವರು ಹೇಳಿದ್ರು ಮಾಸ್ಕ್ ಮತ್ತು ಸ್ಕಾರ್ಫ್ ಹಾಕಿ ನೀವು ಟೆರರಿಸ್ಟ್ ತರ ಕಾಣ್ತೀರಾ ಅಂತ, ಮಾಸ್ಕ್ ಕೆಳಗೆ ಮಾಡಿ ಅಂತ. ಒಂದು ಸ್ಟೂಡೆಂಟ್ಸ್ಗಾಗಿ ಆಸ್ ಎ ಪ್ರಿನ್ಸಿಪಲ್ ಅವರು ಹಾಗೆ ಹೇಳೋ ಮಾತದು ಸ್ಟೂಡೆಂಟ್ಸ್ಗೆ. ನಮ್ಮ ಒಂದು ಲೆಕ್ಚರರ್ ಇದ್ದಾರೆ ಪ್ರೀತಿ ಅಂತ, ಅವರು ಮಾತಿಗೂ ಪ್ರಾಣಿಗಳು ಅಂತ ಹೇಳ್ತಿದ್ರು. ಒಂದು ಪೇಪರ್ ಕೊಡುವಾಗ ಬನ್ನಿ ಪ್ರಾಣಿಗಳು ಅಂತ ಹೇಳಿ ಕೊಡ್ತಿದ್ರು, ಶೇಮ್ಲೆಸ್ ಅಂತ ಹೇಳ್ತಿದ್ರು. ನಾವು ನಮ್ಮ ಶರೀರವನ್ನು ಬಂದ್ ಮಾಡ್ತಿದ್ದದ್ದು. ಈ ಇಂಡಿಯಾದಲ್ಲಿ ಈಗ ನೇಕೆಡ್ ಆಗಿ ಹೋಗ್ಲಿಕ್ಕೆ ಒಂದು ಇದುಂಟು, ನಮ್ಗೆ ಕವರ್ ಮಾಡ್ಲಿಕ್ಕೆ ಒಂದು ಇದಿಲ್ವಾ? ನಮಗೆ ಅದಕ್ಕೊಂದು ಜಸ್ಟಿಸ್ ಬೇಕು. ನಮ್ಮ ಟೀಚರ್ಸ್, ನಮ್ಮ ಪ್ರಿನ್ಸಿಪಲ್ ನಮ್ಮನ್ನು ಹೀಗೆ ಮಾಡಿದ್ದಾರೆ, ನಮಗೆ ನ್ಯಾಯ ಬೇಕು. ನಾವು ನ್ಯಾಯ ಸಿಗದೆ ಇಲ್ಲಿಂದ ಹೋಗುದಿಲ್ಲ. ಬಾಯ್ಸ್ ಅನ್ನೆಲ್ಲ ಫಸ್ಟ್ಗೆ ಕಳಿಸಿ ನಮ್ಮನ್ನು ಹೊರಗೆ ನಿಲ್ಲಿಸಿದ್ದಾರೆ, ಇಲ್ಲಾಂದ್ರೆ ಒಳಗಾದ್ರೂ ಬಿಡ್ತಿದ್ರು. ಈ ಸತಿ ಏನಂದ್ರೆ ಒಳಗೆ ಕೂಡ ಬಿಟ್ಟಿಲ್ಲ. ಹಿಜಾಬ್ ಏನು ಬೋರ್ಡ್ ಕೂಡ ಇವತ್ತು ಹಾಕಿದ್ದಾರೆ, ಇಷ್ಟರವರೆಗೆ ಬೋರ್ಡ್ ಇಲ್ಲ. ಇವತ್ತು ಕೂಡ ಹಿಜಾಬ್ ಹಾಕ್ಲಿಕ್ಕೆ ಇದು ವಿತ್ ಯೂನಿಫಾರ್ಮ್ ಹಿಜಾಬ್ಗೆ ಅಲೌ ಇಲ್ಲ ಅಂತ. ಆಮೇಲೆ ಮೊನ್ನೆ ಫ್ರೈಡೆ ಕೂಡ ಎಂತ ಒಂದು ಹಿಜಾಬ್ ಹಾಕಿರೋರ್ದೇ ಒಂದು ಇದರಲ್ಲಿ ಕೂತ್ಕೊಂಡು ಅಲ್ಲಿ ಎಕ್ಸಾಮ್ ಬರ್ಸಿದ್ರು. ಮತ್ತೆ ನಮ್ಮ ಹತ್ರ ಹೇಳುದು ನೀವು ಸ್ಕಾರ್ಫ್ ಹಾಕುದಾದ್ರೆ ನಿಮ್ಮ ರಿಲಿಜನ್ ಕಾಲೇಜ್ಗೆ ಹೋಗಿ ಅಂತ. ನಾವು ಈಗ ಅಡ್ಮಿಷನ್ ಮಾಡುವಾಗ ಮಾತುಗಳನ್ನು ಹೇಳ್ಬೇಕಿತ್ತು ಅವರು. ಈಗ ಸಡನ್ ಆಗಿ ಹೇಳಿದ್ರೆ ನಮಗೆ ಏನು ಕೂಡ ಮಾಡ್ಲಿಕ್ಕೆ ಆಗುದಿಲ್ಲ. ಸ್ಕಾರ್ಫ್ ಹಾಕಿದ ಮಕ್ಕಳಿಗೆ ನಾವು ಅಟೆಂಡೆನ್ಸ್ ಕೊಡುದಿಲ್ಲ ಅಂತ ನಮ್ಮ ಕೋಆರ್ಡಿನೇಟರ್ ಹೇಳಿದ್ದಾರೆ. ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮ್ ಆಗ್ತಿದೆ, ಇದು ಫೈನಲ್ ಅಲ್ಲ. ಆದ್ರೆ ಕೂಡ ಇವರು ಇಷ್ಟು ಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ನಮಗೆ ಏನು ಕೂಡ ಮಾಡ್ಲಿಕ್ಕೆ ಆಗುದಿಲ್ಲ. ಬೆಳಗ್ಗೆ ಬರುವ ಮುಂಚೆನೆ, ಕಾಲೇಜ್ಗೆ ಬರುವ ಮುಂಚೆನೆ ಇಲ್ಲಿ ಡಿಪಾರ್ಟ್ಮೆಂಟ್ ಎಂತ ಪೊಲೀಸ್ ಅವರನ್ನು ಕರೆಸಿದ್ದಾರೆ. ಅವರಿಗೆ ಇನ್ಫಾರ್ಮೇಶನ್ ಯಾಕೆ ಕೊಡ್ಬೇಕಿತ್ತು? ಇಷ್ಟು ದೊಡ್ಡ ಎಂತ ಇಶ್ಯೂ ಆಗ್ಬೇಕಂದ್ರೆ ಇವತ್ತು ಪೊಲೀಸ್ ಅವರೇ ಕಾರಣ ಒಂದು. ಮತ್ತು ಬಾಯ್ಸ್ ಅವರನ್ನು ನಾಯಕ್ಕಿಂತ ಕಡಿಮೆ ಮಾಡಿದ್ದಾರೆ. ಒಂದು ಲೆಕ್ಚರರ್ ಬಂದು ಏನು ಕೂಡ ಮಾತಾಡ್ಲಿಲ್ಲ, ಹಾಗೆ ಹೇಳ್ಬೇಡಿ ನಾವು ಕಲಿಸ್ತೀವಿ ಅಂತ. ಲೆಕ್ಚರರ್ ಆಗ್ಲಿ ಯಾರು ಕೂಡ ಬರ್ಲಿಲ್ಲ, ಹೊಡೆದಿದ್ದಾರೆ ಬಾಯ್ಸಿಗೆ ಪೊಲೀಸ್ನವರು. ಒಂದು ಸ್ಟೂಡೆಂಟ್ಸ್ ಮೇಲೆ ಕೈ ಮಾಡಬಹುದಾ ನಾವು ಕೇಳುವುದು? ಅಂದ್ರೆ ನಮ್ಮದು ಇದೊಂದು ರಿಲಿಜನ್, ನಮಗೆ ಅವರಿಗೆ ಹೇಗೆ ಅವರ ಯೇಸುಗೆ ಏನು ರಿಲಿಜನ್ ಇಲ್ಲ ಬೇರೆ ಅಲ್ಲಾಗೆ ಹಾಗೆ ಆನ್ಸರ್ ಮಾಡ್ಬೇಕು. ಈಗ ಸ್ಕಾರ್ಫ್ ತೆಗಿದ್ರೆ ಅವರು ಈಗ ನಮ್ಮ ಹತ್ರ ಕೇಳುದು ಮನೆ ಫಂಕ್ಷನ್ಗೆ ಸ್ಕಾರ್ಫ್ ತೆಗಿತೀರಾ, ಕಾಲೇಜ್ಗೆ ಯಾಕೆ ತೆಗೆಯುವುದಿಲ್ಲ ಅಂತ. ಅದು ಅವರು ಆ ಮನೆ ವಿಚಾರವನ್ನು ಕಾಲೇಜಿಗೆ ಡಿಪೆಂಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಇಲ್ಲಿ ಇನ್ಸ್ಟಿಟ್ಯೂಷನ್ ಆಗಿ ನಾವು ಪ್ರಿನ್ಸಿಪಲ್ ಹತ್ರ ಪರ್ಮಿಷನ್ ಕೇಳಿ ಈಗ ಸಡನ್ ಆಗಿ ಇವರಿಗೆ ಕ್ವಶನ್ ಮಾಡುದು, ನಮಗೆ ಎಕ್ಸಾಮ್ ಬರೀಲಿಕ್ಕೆ ಬಿಡುವುದಿಲ್ಲ ಅಂದ್ರೆ ಇದಕ್ಕೆ ಅರ್ಥನೇ ಇಲ್ಲವಲ್ಲ. ನಮಗೆ ಜಸ್ಟಿಸ್ ಬೇಕು.